ಇಸ್ಲಾಂ ಧರ್ಮದ ಮುಸ್ಲಿಂ ಸಮುದಾಯದಲ್ಲಿರುವ ಉಪಜಾತಿಯಾದ ಪಿಂಜಾರ ನದಾಫ್ ಜನಾಂಗದವರಿಗೆ ಪ್ರವರ್ಗ 1ರ ಜಾತಿ ಪ್ರಮಾಣ ಪತ್ರ ನೀಡಬೇಕೆಂದು ಕೊರಟಗೆರೆ ತಹಶೀಲ್ದಾರ್ ನಹಿದಾ ಜಂಜಂ ರವರಿಗೆ ಮನವಿ ಸಲ್ಲಿಸಲಾಯಿತು. ತುಮಕೂರು ಜಿಲ್ಲಾ ಪಿಂಜಾರ ನದಾಫ್ ಸಂಘದ ಜಿಲ್ಲಾಧ್ಯಕ್ಷರಾದ ಬಶೀರ್ ಅಹಮದ್ ಮಾತನಾಡಿ, 1993-94ರ ಹಿಂದೆ ಧಾರ್ಮಿಕವಾಗಿ ಇಸ್ಲಾಂ ಧರ್ಮದ ಅನುಯಾಯಿಗಳು ಪಿಂಜಾರ ನದಾಫ್ ಸಮುದಾಯದ ಸದಸ್ಯರು ಶಾಲಾ ದಾಖಲಾತಿಯ ವೇಳೆ ಇತರ ದಾಖಲಾತಿಗಳನ್ನು ಪಡೆಯುವ ಸಂದರ್ಭದಲ್ಲಿ ಜಾತಿ ಪ್ರಮಾಣ ಪತ್ರದಲ್ಲಿ ಉಪಜಾತಿ ಕಾಲಂ ಇಲ್ಲದೆ ಇದ್ದದ್ರಿಂದ ಇಸ್ಲಾಂ ಅಥವಾ ಮುಸ್ಲಿಂ ಎಂದು ನಮೂದಿಸಿದ ದಾಖಲೆಗಳನ್ನ ಸಂಬಂಧಪಟ್ಟ ಇಲಾಖೆಗಳು ಮತ್ತು ಸರ್ಕಾರ ನಿರ್ವಹಿಸುತ್ತಿದ್ದು ಕಂಡುಬಂದಿದೆ. ಸದರಿ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಸರ್ಕಾರದ ಆದೇಶದಂತೆ ಪಿಂಜಾರ ನದಾಫ್ ಪಂಗಡದ ಸದಸ್ಯರು ಪ್ರವರ್ಗ 1ರ ಜಾತಿ ಪ್ರಮಾಣ ಪತ್ರ ಪಡೆಯಲು ಅರ್ಹರಾಗಿರುತ್ತಾರೆ. ಸಮುದಾಯದ ಏಳಿಗೆಗಾಗಿ ಮತ್ತು ಅಭಿವೃದ್ಧಿಗಾಗಿ ಪಿಂಜಾರ ನದಾಫ್ ಸಂಘದ ಹಾಗೂ ಸ್ಥಳೀಯ ಸಾಕ್ಷಿ ಮತ್ತು ಆಧಾರದ ಮೇರೆಗೆ ಪಿಂಜಾರ ನದಾಫ್ ಸಮುದಾಯ ಪ್ರವರ್ಗ 1ರ ಜಾತಿ ಪ್ರಮಾಣ ಪತ್ರವನ್ನು ಪಡೆಯಲು ಸರ್ಕಾರದ ಆದೇಶದ ಪ್ರಕಾರ ತುಮಕೂರು ಜಿಲ್ಲಾಧಿಕಾರಿಗಳ ಆದೇಶದ ಪ್ರಕಾರ ಅಲ್ಪಸಂಖ್ಯಾತರ ಆಯೋಗ ನೀಡಿರುವ ಆದೇಶದಲ್ಲಿ ಸ್ಪಷ್ಟವಾಗಿ ತಿಳಿದಿರುವಂತೆ ನಮ್ಮ ಸಂಘದ ಪ್ರಮಾಣ ಪತ್ರವನ್ನೇ ಒಂದು ದಾಖಲೆ ಎಂದು ಪರಿಗಣಿಸಿ ಅಥವಾ ಸಾಕ್ಷಿ ಮತ್ತು ಆಧಾರಕ್ಕೆ ತಕ್ಕಂತೆ ಅಫಿಡವಿಟ್ ಪಡೆದುಕೊಂಡು ಇಸ್ಲಾಂ ಧರ್ಮದ ಮುಸ್ಲಿಂ ಸಮುದಾಯದಲ್ಲಿರುವ ಉಪಜಾತಿಯಾದ ಪಿಂಜಾರ ನದಾಫ್ ಜನಾಂಗಕ್ಕೆ ಪರಿಶಿಷ್ಟ ವರ್ಗ 1ರ ಜಾತಿ ಪ್ರಮಾಣ ಪತ್ರ ನೀಡಬೇಕೆಂದು ತಾಲೂಕು ದಂಡಾಧಿಕಾರಿಗಳಾದ ನಹಿದಾ ಜಂಜಂ ರವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಗಿದೆ ಎಂದು ಜಿಲ್ಲಾಧ್ಯಕ್ಷ ಬಶೀರ್ ಅಹಮದ್ ಈ ಸಂದರ್ಭದಲ್ಲಿ ತಿಳಿಸಿದರು. ವರದಿ ಮಂಜುಸ್ವಾಮಿ ಎಂಎನ್ ಕೊರಟಗೆರೆ. ಪಿಂಜಾರ ನದಾಫ್ ಸಂಘದ ವತಿಯಿಂದ ನಮ್ಮ ಸತತ ಹೋರಾಟಕ್ಕೆ ಸಿಕ್ಕಂತ ಜಯ. ನಮ್ಮ ತುಮಕೂರಿನ ಜಿಲ್ಲಾಧಿಕಾರಿಗಳು ಆದೇಶ ನೀಡಿದ್ದಾರೆ. ಪ್ರವರ್ಗ 1 ಸರ್ಟಿಫಿಕೇಟು ಜಾತಿ ಪ್ರಮಾಣ ಪತ್ರ ನೀಡಲು ಆ ಆದೇಶದ ಪ್ರತಿಯನ್ನು ಈ ನಮ್ಮ ಕೊರಟಗೆರೆ ತಾಲೂಕು ತಹಸೀಲ್ದಾರ್ ಅವರಿಗೆ ಮನವಿ ಪತ್ರ ನೀಡಲಾಯಿತು. ಹಾಗೂ ಈ ಕೊರಟಗೆರೆ ತಹಸೀಲ್ದಾರರು ಅವರ ಆದೇಶದ ಪ್ರಕಾರ ಈ ನಮ್ಮ ಬಡ ಜನತೆಗೆ ಪ್ರವರ್ಗ 1ರ ಜಾತಿ ಸರ್ಟಿಫಿಕೇಟು ನೀಡ್ತಾರೆ ಅಂತ ನಂಬಿಕೆ ಇದೆ. ಹಾಗೂ ನಮ್ಮ ಪಿಂಜಾರ ಜನತೆಯಲ್ಲಿ ಕೊರಟಗೆರೆ ತಾಲೂಕು ಜನತೆಯಲ್ಲಿ ಮನವಿ ಮಾಡ್ತೀನಿ, ನಮ್ಮ ಪಿಂಜಾರ ಜನ ಎಲ್ಲರಂತೆ ನಮ್ಮದು ಒಂದು ಪಿಂಜಾರ ಜನತೆ ಇದೆ. ಆ ಜನತೆ ಅಂಜದೆ ಯಾರಿಗೂ ಅಂಜಬಾರ್ದು. ಹಾಗೂ ಕುಕ್ಕಲರು ನಮ್ಮ ಜಾತಿ ಜನ ಕುಕ್ಕಲರು ಹಾಗೂ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಬಹಳ ಹಿಂದುಳಿದವ್ರೆ. ಅವ್ರಿಗೆ ಪರಿಜ್ಞಾನ ಅಂಬೋದೇ ಇಲ್ಲ. ಆ ಪರಿಜ್ಞಾನ ಈಗ ಒಬ್ರಿಗೊಬ್ಬರು ಎಚ್ಚೆತ್ಕೊಳ್ಳಿಲ್ಲ ಅಂತಂದರೆ ಇಷ್ಟು ವರ್ಷ ಮತ್ತೆ ಜೀವಂತ ಹಾಗೆ ಮಲ್ಕಲೇಬೇಕಾಗುತ್ತೆ. ಯಾಕೆಂದರೆ ನೀವು ಮಾಧ್ಯಮ ಮಿತ್ರರೆಲ್ಲ ಗಮನಿಸ್ತಾ ಇರ್ತೀರಿ. ನೀವು ಈಗ ಮಾಧ್ಯಮ ಮಿತ್ರರ ಮುಖಾಂತರ ತಿಳಿಯಪಡಿಸೋದೇನೆಂದರೆ ಈ ನಮ್ಮ ಕೊರಟಗೆರೆ ತಾಲ್ಲೂಕು ಪಿಂಜಾರ ಜನತೆಗೆ ಹೋರಾಟಕ್ಕೆ ಸಿಕ್ಕಂಥ ಜಯ ದೊರೆತಿದೆ. ಹಾಗೂ ಈ ನಮ್ಮ ಜನತೆ ಈ ಕೊರಟಗೆರೆ ತಾಲ್ಲೂಕು ಜನತೆಗೆ ಕಷ್ಟ ಸುಖಗಳಿಗೆ ನಮ್ಮ ಪಿಂಜಾರ ಸಂಘ ಬೆನ್ನೆಲುಬಾಗಿ ನಿಲ್ಲಲಿದೆ. ಆಗ ಅವರ ಕಷ್ಟ ಸುಖಗಳಿಗೆ ನಮ್ಮ ಕೊರಟಗೆರೆ ತಾಲ್ಲೂಕು ರಚನೆ ಮಾಡಿ ಆ ತಾಲ್ಲೂಕು ಕಡೆಯಿಂದ ಪ್ರತಿ ಪಿಂಜಾರ ಜನತೆಗೆ ಸರ್ಕಾರದಿಂದ ಸಿಗೋ ಸವಲತ್ತನ್ನು ದೊರಕಿಸಿಕೊಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ.